ಆಗಸ್ಟ್ 9ಕ್ಕೆ ಪ್ರತಿಯೊಬ್ಬ ಕನ್ನಡಿಗನ ಮನೆ ಮೇಲೆ ಕನ್ನಡದ ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟ ರಾರಾಜಿಸಲಿದೆ ಎಂದು ಕರ್ನಾಟಕ ರಣಧೀರರ ವೇದಿಕೆ ರಾಜ್ಯಾಧ್ಯಕ್ಷರಾದ ಶಂಕರ್ ಗೌಡ ಕೆಆರ್ ಅವರು ಸ್ವಾಭಿಮಾನಿ ಕನ್ನಡಿಗರಿಗೆ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯವು ಈ ಹಿಂದೆ ಮೈಸೂರು ಸಂಸ್ಥಾನ ಎಂಬ ಹೆಸರಿನ ಸ್ವತಂತ್ರ ದೇಶ ಸಾಮ್ರಾಜ್ಯವಾಗಿತ್ತು. ಆದರೆ ಈ ಒಕ್ಕೂಟ ಭಾರತದ ಸ್ವಾತಂತ್ರ್ಯದ ಸಲುವಾಗಿ ನಮ್ಮ ದೇಶವನ್ನು ರಾಜ್ಯವನ್ನಾಗಿ ಕೆಳದರ್ಜೆಗೆ ಇಳಿಸಲಾಯಿತು ಎಂದರೆ ತಪ್ಪಾಗಲಾರದು. 9ನೇ ಆಗಸ್ಟ್ 1947ರಲ್ಲಿ ಒಕ್ಕೂಟ ಭಾರತದ ರಾಯಭಾರಿಯಾದ ನರಸಿಂಹರಾವ್ ರವರ ಮಾತುಕತೆಯಿಂದ ಅಂದಿನ ಮೈಸೂರು ದೇಶದ ಸಾಮ್ರಾಜ್ಯದ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ತಮ್ಮ ಸಾಮ್ರಾಜ್ಯವನ್ನು ಭಾರತದ ಒಕ್ಕೂಟಕ್ಕೆ ಸಂಯೋಜಿಸಿ ಒಪ್ಪಂದಕ್ಕೆ ಸಹಿ ಹಾಕಿದರು. ಆ ಮಹಾರಾಜರು ಅಂದು ಮಾಡಿದ ತಪ್ಪಿನಿಂದ ಇಂದಿಗೂ ಕನ್ನಡಿಗರು ನೋವು, ಮೋಸ, ವಂಚನೆ, ದ್ರೋಹಗಳನ್ನು ಅನುಭವಿಸುತ್ತಾ ಬರುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು. ಒಕ್ಕೂಟಕ್ಕೆ ಸೇರಲು ಅಂದು ಒಡೆಯರ್ ಅವರು ಸಹಿ ಹಾಕಿದ್ದು 3 ವಿಚಾರಗಳಿಗೆ: 1 ವಿದೇಶಾಂಗ ವ್ಯವಹಾರ, 2 ಮಿಲಿಟರಿ ಭದ್ರತೆ, 3 ಹಣಕಾಸು ಸುಭದ್ರತೆಗೆ. ನೋಟ್ ಮುದ್ರಣ RBIನ ವ್ಯವಹಾರ ಆದ್ರೆ ಇಂದು ಆ ಒಕ್ಕೂಟ ಭಾರತದ ಭ್ರಷ್ಟ ಸರ್ಕಾರ ನಮ್ಮ ಪಾಲಿನ GST ಸೇರಿದಂತೆ ಅನೇಕ ರೀತಿಯಲ್ಲಿ ತೆರಿಗೆ ಹಣವನ್ನು ಲೂಟಿ ಮಾಡುತ್ತಿರುವ ನಾಲಾಯಕ್ ಸರ್ಕಾರಗಳಿವೆ. ರಾಜ್ಯಗಳ ಸ್ವಾಯತ್ತತೆಯನ್ನು ಕಿತ್ತುಕೊಂಡು ಜನಸಾಮಾನ್ಯರನ್ನು ದಿನನಿತ್ಯ ಒಂದಲ್ಲ ಒಂದು ರೀತಿಯ ನರಕಯಾತನೆಗೆ ಗುರಿ ಮಾಡುತ್ತಿದೆ ಎಂದು ಅವರು ಹೇಳಿದರು. ಉತ್ತರ ಭಾರತದಿಂದ ಅನ್ನಕ್ಕಾಗಿ, ದುಡಿಮೆಗಾಗಿ ಬದುಕು ಕಟ್ಟಿಕೊಳ್ಳಲು ನಮ್ಮ ದಕ್ಷಿಣ ಭಾರತಕ್ಕೆ ವಲಸೆ ಬರುವ ವಲಸಿಗರಿಗೆ ಅನುಕೂಲ ಮಾಡಿಕೊಡಲು ಒನ್ ನೇಷನ್ ಹೆಸರಲ್ಲಿ ಆಹಾರ, ಭಾಷೆ, ಕೆಲಸ, ವಿದ್ಯಾಭ್ಯಾಸದ ಅಭದ್ರತೆಯನ್ನು ಸೃಷ್ಟಿ ಮಾಡಿದೆ ಈ ಉತ್ತರ ಭಾರತದ ಅಟಕಸವಿ ಹಂದಿ ಹಿಂಡಿನ ಕುತಂತ್ರಿಗಳು. ಹಿಂದಿಯನ್ನು ಇಲ್ಲಿಯವರೆಗೆ ರಾಷ್ಟ್ರ ಭಾಷೆ ಎಂದು ಸುಳ್ಳು ಹೇಳಿಕೊಂಡು ಬಂದಂತಹ ಈ ನೀಚ ಸರ್ಕಾರಗಳು, ನಮ್ಮ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡಿದ ಭ್ರಷ್ಟ ಮನೆಹಾಳು ಸರ್ಕಾರಗಳು, ಧರ್ಮ ಜಾತಿಯ ಹೆಸರಲ್ಲಿ ಕೋಮುವಾದೀಕರಣ ಮಾಡುತ್ತಿರುವ ಈ ನಾಲಾಯಕ್ ಸರ್ಕಾರಗಳು ಇಲ್ಲಿಗೆ ಎಲ್ಲ ಅವರ ಕುತಂತ್ರದ ರಾಜಕಾರಣವನ್ನು ಬದಿಗೊತ್ತಿ ಸಂವಿಧಾನದ ರೀತಿ ರಿವಾಜುಗಳನ್ನು ಅನುಸರಿಸಿದರೆ ಸರಿ. ಇಲ್ಲವಾದಲ್ಲಿ ಪ್ರತ್ಯೇಕ ಸ್ವಾತಂತ್ರ್ಯ ದೇಶದ ಕೂಗು ಪ್ರಾರಂಭಿಸಬೇಕಾಗುತ್ತದೆ ಎಂದು ಈ ಒಕ್ಕೂಟ ಭಾರತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ರವಾನಿಸಿದರು. ಕನ್ನಡ ನಾಡಿನ ಎಲ್ಲ ಕನ್ನಡಿಗರು ಇದೇ ತಿಂಗಳು ಅಂದರೆ 9ನೇ ಆಗಸ್ಟ್ ರಂದು ತಮ್ಮ ಮನೆಗಳಲ್ಲಿ, ಕಚೇರಿ, ಅಂಗಡಿ, ಇನ್ನಿತರ ಸ್ಥಳಗಳಲ್ಲಿ ಕನ್ನಡ ನಾಡಿನ ಬಾವುಟವಾದ ಹಳದಿ ಕೆಂಪು ಬಣ್ಣದ ಕನ್ನಡ ಬಾವುಟವನ್ನು ಹಾರಿಸಬೇಕು ಎಂದು ಕನ್ನಡ ನಾಡಿನ ಜನತೆಗೆ ಕರ್ನಾಟಕ ರಣಧೀರರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ್ ಗೌಡ ಕೆಆರ್ ಕರೆ ನೀಡಿದರು. ವರದಿ ಮಂಜುಸ್ವಾಮಿ MN ಕೊರಟಗೆರೆ. ಆತ್ಮೀಯ ಕನ್ನಡದ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್ ಗೌಡ್ರು ಕೆಆರ್, ಕರ್ನಾಟಕ ರಣಧೀರರ ವೇದಿಕೆಯ ರಾಜ್ಯಾಧ್ಯಕ್ಷರು. ಆತ್ಮೀಯ ಕನ್ನಡದ ಬಂಧುಗಳೇ, ಏನು 1947 ಆಗಸ್ಟ್ 9ರಂದು ನಮ್ಮ ಸ್ವತಂತ್ರ ದೇಶವಾದಂಥ ಮೈಸೂರು ಸಂಸ್ಥಾನವನ್ನ, ಮೈಸೂರು ದೇಶವನ್ನ ಒಕ್ಕೂಟಕ್ಕೆ, ಈ ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಂಡ್ರು. ಅದನ್ನು ಒಂದು ಕರಾಳ ದಿನ ಅಂತಲೇ ಅನ್ಕೊಬೋದು, ಅಥವಾ ನಮ್ಮ ಸ್ವಾಯತ್ತತೆಯನ್ನು ನಾವು ಕಳೆದುಕೊಂಡಂಥ ದಿನ ಅಂತ ಹೇಳ್ಕೊಬೋದು. ಕಾರಣ ಇಷ್ಟೇ, ನಾವು ಈ ಒಕ್ಕೂಟಕ್ಕೆ ಸಹಿ ಹಾಕಿದ್ದು 3 ಅಂಶಗಳ ಒಂದು ಒಡಂಬಡಿಕೆಯಲ್ಲಿ. 1ನೇ ಅಂಶ ಏನಾಗಿರ್ತದೆ ಅಂದರೆ ವಿದೇಶಾಂಗದ ವ್ಯವಹಾರಗಳನ್ನು ನೋಡ್ಕೊಳ್ಳಲಿಕ್ಕೆ, 2ನೇದು ಮಿಲಿಟರಿ ಸೇವೆ, ಗಡಿ ಭದ್ರತೆ, 3ನೇದು RBIನ ಒಂದು ಹಿಡಿತವನ್ನು ಒಕ್ಕೂಟಕ್ಕೆ ಬಿಟ್ಟು ಇನ್ನು ಉಳಿದಂಥ ಎಲ್ಲ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡ್ತೇವೆ ಅಂತೇಳಿ ಒಕ್ಕೂಟ ಸರ್ಕಾರದವರು ಸಹಿ ಹಾಕಿಸ್ಕೊಂಡು ನಮ್ಮ ಸ್ವತಂತ್ರ ದೇಶವನ್ನು ಒಕ್ಕೂಟ ಭಾರತಕ್ಕೆ ವಿಲೀನ ಮಾಡಿಕೊಂಡ್ರು. ಇದರಿಂದಾಗಿ ಇವತ್ತು ತಾವುಗಳೆಲ್ಲ ಗಮನಿಸ್ತಾ ಇರ್ಬೋದು ಮಹನೀಯರೇ, ಏನು ನಮ್ಮ ಭಾಷೆ, ಏನು ರಾಷ್ಟ್ರ ಭಾಷೆ ಹಿಂದಿ ಅಂತ ಹೇಳ್ತಾರೆ, ಅದು ಅಪ್ಪಟ ಸುಳ್ಳು. ಇಂಥ ಒಂದು ಸುಳ್ಳುಗಳನ್ನ ಹೇಳಿಕೊಂಡು ನಮ್ಮ ನಾಡಿನ ಜನಗಳನ್ನು ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಭಾಷೆಗೆ ಸಂಚಕಾರವನ್ನು ತಂದಿಟ್ಟಿದ್ದಾರೆ. ಒನ್ ನೇಷನ್ ಅನ್ನೋ ಒಂದು ಹೆಸರಿನಲ್ಲಿ ಒನ್ ರೇಷನ್, ಒನ್ DL ಈ ರೀತಿ ಅನೇಕ ನಮ್ಮ ಗುರುತುಗಳನ್ನು ನಾಶ ಮಾಡಿ ಆಹಾರ ಭದ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಆಹಾರ, ವಿದ್ಯಾಭ್ಯಾಸ, ಭಾಷಾ, ಕೆಲಸ ಎಲ್ಲದರಲ್ಲೂ ಕೂಡ ಅಭದ್ರತೆಯನ್ನು ಉಂಟು ಮಾಡಿ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಒಕ್ಕೂಟ ಭಾರತ ಸರ್ಕಾರಕ್ಕೆ ನಾನು ಇವತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾಧ್ಯಮದ ಮೂಲಕ. ಏನಂದರೆ, ಇನ್ನು ಮುಂದೆ ಆದರೂ ನಮ್ಮ ಸ್ವಾಯತ್ತತೆಗೆ ಧಕ್ಕೆ ಬರದಲೇ ಇರೋ ರೀತಿ ನಡ್ಕೊಂಡ್ರೆ ನಿಮ್ಮ ಒಕ್ಕೂಟದಲ್ಲಿ ನಮ್ಮ ಕರ್ನಾಟಕ ದೇಶ ಇರ್ತದೆ, ಕನ್ನಡ ದೇಶ ಇರ್ತದೆ. ಇಲ್ಲವಾದರೆ ಪ್ರತ್ಯೇಕವಾದಂಥ ದೇಶಕ್ಕೆ ನಾವು ಕೂಗಬೇಕಾಗ್ತದೆ. ನಮ್ಮ ಸ್ವತಂತ್ರ ದೇಶಕ್ಕೆ ನಾವು
ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ನಾನು ಕನ್ನಡಿಗರಲ್ಲಿ ಬೇಡ್ಕೊಳ್ಳೋದೇನೆಂದರೆ ಆಗಸ್ಟ್ 9, 1947 ಏನು ನಮ್ಮ ಕನ್ನಡ ದೇಶವನ್ನು, ಮೈಸೂರು ದೇಶವನ್ನು ಒಕ್ಕೂಟಕ್ಕೆ ಕೊಟ್ವಿ. ಆ ಒಂದು ದಿನವನ್ನು ನಾವು ಎಲ್ಲರೂ ಕೂಡ ರಾಜ್ಯಾದ್ಯಂತ ಮನೆಗಳಲ್ಲಿ, ಕಚೇರಿ, ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡದ ಬಾವುಟವನ್ನು ಹಾರಿಸುತ್ತಾ, ಕನ್ನಡ ಬಾವುಟವನ್ನು ಗಗನದ ಎತ್ತರಕ್ಕೆ ರಾರಾಜಿಸುವಂತೆ ಹಾರಿಸುತ್ತಾ ನಾವು ಆ ದಿನವನ್ನು ನೆನೆಸೋಣ ಅಂತ ಹೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ. ಕನ್ನಡದ ಬಂಧುಗಳೇ, ನಮ್ಮ ಕನ್ನಡದ ಪ್ರತೀಕವಾದಂಥ ಅರಿಶಿನ ಕುಂಕುಮ ಬಣ್ಣದ ಕನ್ನಡದ ಬಾವುಟವನ್ನು ನಾವೆಲ್ಲರೂ ಕೂಡ ಮನೆಗಳಲ್ಲಿ ಆರಿಸೋಣ ಅಂತ ಹೇಳಿ ನಾನು ನಿಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.